ಗುಡ್ ಈವ್ನಿಂಗ್ ಅಂಚತ್ ಶುಭ ಸಂಜೆಯ ಶುಭ ನಮನಗಳು. ಅಚ್ಚ ಕನ್ನಡದಲ್ಲಿ ಬೇಗ ಬೇಗ ಬನ್ನಿ ಗಾಯಶ್. ತುಳು ಮಾತಾಡೋಣ ಕನ್ನಡ ಮಾತಾಡೋಣ, ನೀವೇ ಹೇಳಿ. ನೋಡಿ ಅಲ್ಲಯ್ಯ ಅಲ್ಲ ಹತ್ತೋನಿಗೆ ನೋಡಿ, ಇಲ್ಲಿ ನೋಡಿ ನನ್ನ ದೊಡ್ಡರನ್ನು ನೋಡಿ. ಪನಿ ಉಂಟು ಉಂಟು. ಹಾಯ್, ತುಂಬಾ ದಿನಗಳ ನಂತರ ಲೈವ್ಗೆ ಬಂದಿದ್ದೇನೆ ಜೀತನ ಜೊತೆಗೆ. ಇವತ್ತು ವ್ಲಾಗ್ ಇಲ್ಲ ಗೈಸ್, ಅದಕ್ಕೆ ಲೈವ್ಗೆ ಬಂದದ್ದು ನಾವು. ನಾಳೆ ಗಮ್ಮತ್ತುಂಟು ಗೈಸ್, ಕವಿತಕ್ಕನ ಬರ್ತದೆ ನಾಳೆ. ನಾಳೆ ಮೋತಿಮಾಲಲ್ಲಿ ಮೋತಿಮಾಲಲ್ಲೆಲ್ಲ ಇಲ್ಲಿ ಅದಕ್ಕಿಂತ ದೊಡ್ಡದು ಹೋಟೆಲ್ ಇಲ್ವಾ? ಯಾವುದು? ಯಾವುದಿಲ್ಲ, ಅದೇಯಾ ದೊಡ್ಡ ಹೋಟೆಲ್? ಬೇಡ, ನಾವು ಇಲ್ಲಿ ಸೆವೆನ್ ಸ್ಟಾರಿಗೆ ಹೋಗ. 7 ಸ್ಟಾರಿಗೆ ಹೋಗ. ನಾಳೆ ಕವಿತಕ್ಕನ ಬರ್ತದೆ ಗೈಸ್. ಸೆಡ್ ಹಾಯ್, ಸೆಡ್ ಹಾಯ್ ಗಣಪತಿ. ಹೌದಾ ಸೆಡ್ ಹಾಯ್ ಅಕ್ಲಿ ಜಾಯಿನ್ ಏನ ತೋಜವನ್ನ ಅದಾಯ್ತು. ಒಂದು ಸೆಡ್ ಹಾಯ್ ಅಕ್ಲಿ ಟೈಪ್ ಮಾಡಿ. ಓ ಒಳ್ಳೆ ರತ್ತ ಗೈಸ್. ಕ್ವಶನ್ ಕೇಳಿದ್ರೆ ಕೇಳಿ. ಇವತ್ತು ಯಾಕೆ ಜೀತ ಬಂದದ್ದು ಅಂತ ಹೇಳಿದರೆ ನಾನು ಹೇಳಿಬಿಡ್ತೇನೆ. ನಮ್ಮ ಊರಲ್ಲಿ ಜಾತ್ರೆ ಮಾಡಿ, ವೆಚ್ಚ ಜಾತ್ರೆ, ಹಾಗಾಗಿ ಫುಲ್ ಬ್ಯುಸಿ. ಜೀವಿತ ಬಂದಿದ್ದು ಅದಕ್ಕೆ ನಿನ್ನೆ ಬರ್ತೇನೆ ಅಂತ ಹೇಳಿ ಕೈ ಕೊಟ್ಟು ಇವತ್ತು ಬಂದಿದ್ದಾರೆ. ಅದು ಕೂಡ ಇವರ ತಮ್ಮ ಬರ್ತೇನೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಟು ಮತ್ತೆ ವಾಪಸ್ ಒಬ್ಬರೇ ಬಂದದ್ದು. ಪ್ರತೀಕ್ಷಾಚಾರ್ಯ ಹಲೋ ವಾಡಿ ಸೆಡ್ ಹಾಯ್ ಹಲೋ. ಏನೊಂದು ಕೇಳಿದ್ರೆ ಚಿಕ್ಕಮಂಗ್ಳೂರ್ದು ಅಕ್ಕ ಮುಪ್ಪೂರ್ಪೇಡ. ಹಲೋ ಮಾತಾಡ್ರೋ. ಫಿಲ್ಟರ್ ಇಜ್ಜತ ಕ್ಲೀನ್ ತೋಜಿನ ಅಂಡಲ್ಲ ಚಾಂಡ್ ನಿಕ್ಲೆನಾಂಡೆ ಜಾತ್ರೆ ಗಮ್ಮತ್ತಿಯೇ ಫುಲ್ ಗಮ್ಮತ್ತು ತುಲೆ ಸ್ವರನೇ ಇಜ್ಜಿ ಶೀತಲ ತೆಮ್ಮಲ ದೊಡ್ಡೆ ಬೋತು ಅಮ್ಮಗ ಗೊತ್ತಿಜಲ್ಲ ಕರೆಕ್ಟ್ ಐಸ್ ಕ್ರೀಮ್ ತಿಂತೆ ಶೀತ ಅಂಡಲ್ಲ ಜಾತ್ರೆ ಒಂಜಿ ಸಚಿನ್ ಪಿಂಕೈನಿ ಐಸ್ ಕ್ರೀಮ್. ಮೈ ಆರ್ಟ್ ಸ್ಟುಡಿಯೋ ಹಲೋ ಮಹೇಶ್ವರೇ ಹಲೋ. ಹಾ ಪಲ್ಲೆ ಇನ್ನು ಇಂಕಲು ಒಂದು ಜನಕ್ಕೆ ವೇಟ್ ಮಂತು ಅಂತ ಮಸ್ತ್ ಹೃದಯ ಅಂತರಾಳದಿಂದ ತುಂಬಾ ವೇಟ್ ಮಾಡ್ತಾ ಇದ್ವಿ ನಾವು. ಯಾರಿಗೆ? ಆದ್ರೆ ಅವ್ರು ಬರ್ಲಿಲ್ಲ. ಅವ್ರು ಬರ್ತಿದ್ರೆ ಅವ್ರಿಗೆ ಸ್ವಲ್ಪ ನಾವು ಉಳಿಸ್ಬೇಕು, ಅವ್ರ ಸ್ವಲ್ಪ ತಮಾಷೆ ಮಾಡ್ಬೇಕು, ಈ ತರ ಸ್ವಲ್ಪ ಪ್ಲಾನ್ ಮಾಡಿದ್ವಿ ನಾವಿಬ್ರು. ಆದ್ರೆ ಅವ್ರು ಬರ್ಲಿಲ್ಲ. ಅದು ಅವರೊಬ್ರು ಸ್ವಲ್ಪ ಉಳಿಸ್ಬೇಕಿತ್ತು. ಹೌದೌದು ತುಂಬಾ ಕಾದ್ವಿ, ತುಂಬಾ ಕಾದ್ವಿ, ಆಗ್ಲಿಲ್ಲ, ಕೈ ಕೊಟ್ರು. ಜೀವಿತ ಮ್ಯಾಮ್ ನ ಡ್ರೆಸ್ ಶೋಕೊಂಡು ಆನ್ಲೈನ್ ಆಗಿ ಪಲ್ಲೆ. ಅಮೆಜಾನ್. ಥ್ಯಾಂಕ್ ಯು. ಗೀತಾ ಹಲೋ. ಸುಮತಿ ರಮೇಶ್ ಸುಮತಿ ಮಹೇಶ್ ಹಲೋ. ಕಾಫಿ ಆಯ್ತಾ ಸಿಸ್? ನಿಮ್ದಾಯ್ತಾ? ನಮ್ದೆಲ್ಲ ಕಾಫಿ ಆಯ್ತು. ಕಾಫಿ ಎಲ್ಲ ಟೀ ಆಯ್ತು. ಇವರು ಟೀ ಕುಡ್ದದ್ದು ಕಾಫಿ ಅಂತೇಳಿ. ಇವರು ಕಾಫಿ ಮಾಡ್ತೇನೆ ಅಂತ ದೊಡ್ಡ ಸ್ವರದಲ್ಲಿ ಹೇಳಿ ಒಳಗೆ ಹೋದಿದ್ದಾಯ್ತಾ. ನಾನು ತನ್ನಲ್ಲಿ ಇಟ್ಟಿದ್ರು, ಅದು ನೋಡುವಾಗ ಸಹ ಕಾಫಿ ಆಗಿತ್ತು ಮಾರೆ, ಚಾದ ಕಲರ್ ಬಂದಿರ್ಲಿಲ್ಲ. ಅದೇ ನಂಗೆ ಚಾ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಸ್ವಲ್ಪ ಬಚನಾದೆ ನಾನು. ನಂಗೆ ಚಾ ಮಾಡ್ಲಿಕ್ಕೆ ಬರುದಿಲ್ಲ ಗೈಸ್. ಅದು ಕೂಡ ಅಂತ ಗೊತ್ತಿಲ್ಲ, ಒಂದು ತೊಟ್ಟೆ ಪೇರಲ್ಲಿ 4 ಮಂದಿಗೆ ಚಾ ಇಟ್ಟಿದ ಪುಣ್ಯಾತ್ಮೇದಿ ಇವರು. ಎಂತ ನೋಡಿ ಕಂಟಿನ್ಯೂ ಮಾಡಿ. ಐಸ್ ಕ್ರೀಮ್ ಜಾಸ್ತಿ ಆತುಂಡೆ ಜಾಸ್ತಿ ಆತನೆ ಚಾರ್ಬಿಯರಿಗೆ ಪರ್ಪುನು ಚೌಲ್ ನೀರು ಜ್ಯೂಸ್ ಪರ್ಪೇರು ಕೂಡ ಐಸ್ ಕ್ರೀಮ್ ತಿನ್ಪೇರು ಕೂಡ ದಾದ ಮತ್ತು ಕ್ರಿಸ್ಪಿ ಐಟಮ್ಸ್ ಇಪ್ಪು ಆಯಿಲ್ ಫ್ರೈ ಮತ್ತು ನಾವೇನು ತಿನ್ಪೇರು ಬೊಕ್ಕ ತೆಮ್ಮ ಜ್ವರ ಒಂದೇ ಕುಲ್ಲುಂಡ. ಈವ್ನಿಂಗ್ ಹೇಗಿದೆ? ಚಳಿ ಉಂಟಾ ನಿಮ್ಮ ಹತ್ರ? ನಮ್ಮ ಹತ್ರ ಚಳಿ ಬೆಗರಿ ಚಂಡಿ ಪುಂಡಿ ಆಗಿದೆ ನಾವಿಲ್ಲಿ. ನಮ್ದು ದೊಮ್ಮುಂಟು ಗೊತ್ತುಂಟಾ? ಬಾಲೆ ಜೆತ್ತಲ್ ಎಕಡೆ ಮುಟ್ಟಿತ್ತಲ್. ಓಯ್ ದುಂಬುಲ್ಲೆ ದೊಂಬು ತೋಪ ಬೆಂತ್ಲೆ ಸ್ವಲ್ಪ ದೊಡ್ಡ ತುಲೆ ಮತ್ತೆ ಸ್ಕೂಟಿ ಗುಲ್ಲ ಸ್ಟೈಲ್ ತುಲೆ ಬಾ ದೊಡ್ಡ ಸ್ಕೂಟಿ ಗುಲ್ಲ ಸ್ಟೈಲ್ ತುಲೆ. ಬೇರೆ ಅಮ್ಮ ಬೇರೆನ್ನ ದೊಡ್ಡ ನಮ್ಮವು ಅಬ್ಬ ದೊಡ್ಡ ಟಾಟಾ ಬಾಯ್. ಆರ್ಕೊಲ್ವೇ ತೊಂದರೆ ಗಟ್ಟಿ ಬರ್ತಲೇ
ಪೋಯ್ಡ ಮಾತ ಬಿನ್ನೆರ್ ಪೋಯಿರು ನೆಂಟ್ರೆಲ್ಲ ಹೋದ್ರಿಂದ ನಮ್ಮ ಆಂಟಿ ದಾದ ಗೊತ್ತುಂಡೆ ಇದು ಇಂಚಿನಿ ದಾದ ಗೊತ್ತಿದೆ ಒಂದು ವಿಷಯ ಉಂಟು ಕವಿತಕ್ಕನ ಕನ್ನಡ ಕನ್ನಡ ಎಂತ ಎಂತ ಗೊತ್ತುಂಟಾ ತೆಮ್ಮಲ್ಲ ಇವರಿಗೆ ಏಯ್ ಏಯ್ ಗೊತ್ತಾಯ್ತಾ ಬಲೆ ಚಾಪರ್ಕ ಪರ್ಕ ಪರ್ಕ ಬಲೆ ಎನ್ನೆ ಮುಲ್ಪತುಲೆ ತುಳು ಅರ್ಥ ಆಗೋಲ್ಲ ನಂಗೆ ಹೌದಾ ಸರಿ ಸರಿ ಮತ್ತೆ ಯಾರು ನಿಕ್ಕಲ್ ಅಕ್ಕ ಮೆಗ್ದಿಲಕ್ಕ ತೋಜಾರ ಇಂಕ ಅಕ್ಕ ಮೆಗ್ದಿನಕ್ಲೆತ್ತ ತೋಜಿನಿ ಹೆಂಚಿನ ಅಕ್ಕ ಮೆಗ್ದಿನಕ್ಲೆ ಬಾಲೆ ಚಾಪರ್ಕಸಿಸ್ ಆರು ಒಡೆಗೆ ಅಜ್ಜಿ ಇಲ್ಲಡಿ ಇಲ್ಲಡೆ ಇಲ್ಲಡಿ ಬಚ್ಚ ಗಮ್ಮತ್ತುಂಡೆ ಗಮ್ಮತ್ ಜಾತ್ರೆ ನಮ್ಮ ಊರ್ದ ಬಲೆ ನಾನೆಲ್ಲ ಮುಗಿದ್ದಿಜಿ ಏನ್ ಮಾಡ್ತೆ ಮುಟ್ಟೊಂಡು ಬಲೆ ಬಲೆ ಗೈಶ್ ಕಪಲ್ಸ್ ಎಡಿಟಿಂಗ್ ದಾಯ್ತ ಗಮ್ಮತ್ ಅವೇ ಜಾತ್ರೆ ಇಲ್ಲದ ಜಾಲ ಶೋಕುಂಡು ನಿಕ್ಲೆನ ಅಂದೆ ಅಂಜಿ ಕಮೆಂಟ್ ಮಾಡ್ಲಿ ಪಾಡ್ಯರತ್ತ ಅವು ಜಾತ್ರೆ ಅಂಚ ಸೋಕ್ ಅಂಬಿ ಆಡ್ತದೆ ಅಂಚ ಶೋಕೋಜುನ ಇಲ್ಲದ ಜಾಲ ಅಡಿತದ ಯಾನು ಅಂಬಿ ಆಡ್ತನತ್ತು ಅಂಬಿ ಆಡ್ತದ ಆಯಿ ಬೊಕ್ಕ ನೀಟ್ ಅಡಿಪೊಡತ್ತ ಅವಿಯಾನ ಅಡಿತನೆ ಅಂಚ ಎನ್ನ ಎಲ್ಲೆ ಊರುಗು ಮೈಸೂರ್ದು ಎಲ್ಲ ಉಲ್ಲೆ ಎಲ್ಲೆ ಊರುಗು ಮೈಸೂರುದು ಅಂದೆ ಬಲೆ ಬಲೆ ಓಕೆ ಗೈಸ್ ಬಾಯ್ಗೆ ಹಲೋ 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 ಗೈಸಿನಿ ವ್ಲಾಗ್ ಇಜ್ಜಾವೆ ಇವತ್ತು ವ್ಲಾಗ್ ಇಲ್ಲ ಅದಕ್ಕೆ ನಾವು ಲೈವ್ಗೆ ಬಂದು ಮತ್ತೆ ಅದೇ ಊರಿನ ಜಾತ್ರೆ ಸ್ವಲ್ಪ ಬ್ಯುಸಿ ಮತ್ತೆ ನನ್ನ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿ ಬ್ಯಾಕಪ್ ಮಾಡ್ಲಿಕ್ಕೆ ಸಾಕ್ತಿಲ್ಲ ಅಷ್ಟು ಇದ್ದ ವ್ಲಾಗ್ ಎಲ್ಲ ಮೊನ್ನೆಯಿಂದ ಹಾಕ್ತಿದ್ದೇನೆ ಈಗ ನನ್ನ ಸ್ವರ ಇಲ್ಲ ಹೋಗಿದೆ ನೋಡಿ ಹುಷಾರಿಲ್ಲ ಒಂದು ಕಡೆಯಲ್ಲಿ ವ್ಲಾಗ್ ಮಾಡದೆ 2-3 ದಿನ ಆಯ್ತು ಮೊನ್ನೆ ಇದ್ದ ವ್ಲಾಗ್ ಅನ್ನೇ ಹಾಕಿ ಬಿಟ್ಟಿದ್ದೇನೆ ನಿನ್ನೆ ತನಕ ನಾಳೆ ಎಲ್ರು ಕೂಡ ಒಂದು ಬೆಳಗಿನ 10 ಗಂಟೆಯ ಸಮಯಕ್ಕೆ ಟೌನ್ ಹಾಲಿಗೆ ಬನ್ನಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಹೊರಪೋಲೆ ಅಮ್ಮ ಪೋಲೆ ಅಮ್ಮ ಲೈವ್ ಇಡಲೆ ಹೊರಪೋಲೆ ನನ್ನ ಮಗಳ ಜವಾಬ್ದಾರಿ ಮಗಳನ್ನ ಆಟ ಆಡಿಸ್ಲಿಕ್ಕೆ ಜನ ಈಗ ತಿನ್ಲಿಕ್ಕೆ ಎಲ್ಲ ಜನ ಇದ್ದಾರೆ ಗೊತ್ತುಂಟ ಇನ್ನೊಬ್ಳು ಇದ್ದಾಳೆ ಐಶು ಅಲ್ಲ ಇಲ್ಲಿ ಬಾ ಅಂತೆ ಇಡವಲ್ಲ ಮಾಡಿದ ಜಾತ್ರೆ ಅಂದೆ ಚಿಕನ್ ಪಾಕ್ಸ್ ದ ಕಲ್ಲೆ ಪೋಯರ ದಾಳ ಮರ್ದು ಗೊತ್ತುಂಡೆ ಈರೇಗೆ ಬೊಕ್ಕ ಜೀವಿ ಅಕ್ಕಾಗಿ ಗೊತ್ತಿಸಿ ಹಿಂದೆ ಹಾಯ್ ಬನ್ಪು ಹಾಯ್ ಬನ್ಪು ಇವಳು ನನ್ನ ಮಗಳಿಗೆ ತಿನ್ನಿಸಿದಿವಳು ಇವತ್ತು ಬೆಳಿಗ್ಗೆ ಲಚ್ಚಿ ಬಂದು ನೋಡಿ ಲಚ್ಚಿ ಬಂದು ನಿದ್ದೆಯಲ್ಲಿ ಬಂದು ಓಬೋ ನಿದ್ದೆಲ್ಲಿದ್ದಾಳೆ ಫುಲ್ಲು ಹಾಯ್ ಗಾಯ್ಸ್ ಹಾಯ್ ಹಾಯ್ ಚೂರು ಮುಗುಳ್ಳಾಗಿ ಅವಳಿಗೆ ಸಹ ಆ್ಯಕ್ಚುಲಿ ಶೀತ ಕೆಮ್ಮು ನನಗೆ ಸಹ ಶೀತ ಕೆಮ್ಮು ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಗೊತ್ತುಂಟು ನನ್ನ ಫೇಸ್ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ನನ್ನ ಮಗಳ ಫೇಸ್ ನೋಡ್ಬೇಕು ಏಪಮ್ಮ ಗಮ್ಮತ್ ಜೀವಿತ ಗಮ್ಮತ್ ಏಪಗೆ ಹೋಯ್ತಾ ಹಿರೇ ಕರ್ದಾದ್ರ ಫನೋನ್ ಇತ್ತಾರತ್ತ ಅಂಚಕ್ಕೆ ಏನು ಎಲ್ಲ ಮಾತಿರ್ಲ 10 ಗಂಟೆಗೆ ಟೌನ್ ಹಾಲ್ಗೆ ಬಲೆ ಕವಿತಕ್ಕನ ಬರ್ತ್ಡೇದ ಸೆಲೆಬ್ರೇಷನ್ ಉಂಡು ಮಾಜಿ ಮುಖ್ಯಮಂತ್ರಿ ಮಾಜಿ PM ಸಿದ್ದರಾಮಯ್ಯ ಅಕ್ಲು ಮಕ್ಕಳು ಮಾತ ಬರ್ಪೇರು ಒಂದು ಅದ್ಭುತ ಗಳಿಗೆ ಮಾಜಿ PM ಸಿದ್ದರಾಮಯ್ಯ ಟ್ರೋಲ್ ಬಾಯುಚ್ಚಿಲೆ ಅಯ್ಯೋ ದೇವ ಎಲ್ಲರೂ ಬನ್ನಿ ಆಯ್ತಾ ಬನ್ನಿ ಜೀತನ ಲೆಕ್ಕದಲ್ಲಿ ಅಮ್ಮನ ಬಡ್ಡಿ ಬಾಬಾ ಇಲ್ಲ ಅಮ್ಮನ ಬಡ್ಡಿ ಅದೇ ಚಿಕನ್ ಬಾಕ್ಸ್ ಕಲೆಪಾರೆ ಗೊತ್ತು ನಾಗೇನೊಂದು ಮಂಜಲ್ ಪೂಜಿಲೆ ಅತ್ತ ಚಿಕನ್ ಬಾಕ್ಸ್ ಬಂಡ ಮೈಟ್ ಬೂರ್ನ ಕಲೆಪ್ಪುಣ ಉಪಾರದ ಆಯ್ತಾ ಮರ್ದುಂಡ ಕಹಿಬೇವು ಉಂಟಲ್ಲ ಕರಿಬೇವಿನ ತಪ್ಪುನು ಸೊಪ್ಪುನು ಅರೆತದು ವಾಡ್ರನ ಬೈಪದು ಅರತ್ತು ಮಾಡ್ನ ಕರಿಬೇವು ಸೊಪ್ಪು ಉಂಟಲ್ವಾ ಕರಿಬೇವು ಸೊಪ್ಪು ಮತ್ತೆ ಹಸಿ ಅರಶಿನ ಇದನ್ನ ಚೆನ್ನಾಗಿ ಅರೆದು ಮುಖಕ್ಕೆ ಹಾಕ್ಬೇಕಂತೆ ಚಿಕನ್ ಪಾಕ್ಸ್ನ ಕಲೆ ಹೋಗ್ತದಂತೆ ಅಮ್ಮ ಹೇಳಿದ್ದು ನಂಗೆ ಗೊತ್ತಿಲ್ಲ ಆಯ್ತಾ ಕಟ್ಟ ಏಪಯ ಕಟ್ಟ ಕೋಡೆಗೆ ಲಾಸ್ಟ್ ಆತಂಡಿಯೇ ಇತ್ತೆಜ್ಜಿ ಕಟ್ಟ ಬಾಬೆ ಕಹಿಬೇವು ಮಂಜಲ್ ಎಸ್ ನಮ್ಮ ನಿವಾಸ ಹಾಯ್ ಸಿಸ್ ಕಲರ್ಸ್ ಅಂಡ್ ಫುಡ್ಸ್ ಸುಜಾತ ಹಲೋ ಆರು ಆಪೆಕೊಳ್ಳೆರತೆ ಆರು ಪ್ರೆಗ್ನೆಂಟ್ ದಾದಗೆ ಪ್ರೆಗ್ನೆಂಟ್ ಆಗಿ ಎಂತ ಮದುವೆ ಆಗ್ಲಿಲ್ಲ ಮಾರೆ ಎಂತ ಕರೆ ಬಳಿ ಹೆಚ್ಚಿನ ಕಮೆಂಟ್ ಮಾಡಿ ನಂಚ ಮಾತ ಫಸ್ಟ್ ನಂದು ಲೈವ್ ಅವರಿಗೆ ಮದುವೆ ಆಗ್ಲಿಲ್ಲ ಪ್ರೆಗ್ನೆಂಟ್ ಬೇಬಿ ಹಾಯ್ ಮುದ್ದು ಬಂಗಾರು
ಹಾಯ್ ಚೇತು. ಸಾರಿ ಅವ್ರ ಡ್ರೆಸ್ ಗೊತ್ತಿಜ್ಜನಿಗೆ, ಸಾರಿ ಅನಾರ್ಕಲಿ, ಗೊತ್ತಿಜ್ಜನಿಗೆ. ಅವ್ರ ಡ್ರೆಸ್ ಅನಾರ್ಕಲಿ ಬಾರ್ದು ಪ್ರೆಗ್ನೆಂಟ್ ಎಸ್ ಗೈಸ್, ಇನ್ನೊಮ್ಮೆ ಸಿಗುವ. ಟಾಟಾ ಬಾಯ್. 10 ನಿಮಿಷ ಕಳೀತು. ಬಾಯ್. ಮತ್ತೆ ಏನಾದ್ರು ನೋಡುವ, ಲೈವ್ ಬರ್ತೇವೆ. ಬಾಯ್ ಬಾಯ್. ಟಾಟಾ. ಇದು ಅವಳು ನೆನೆಯತ್ತ ಅಂದಿ ಇಲ್ಲಿ ಅವಳು ಅಂದಿ